ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡಿಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ ಮೇಡಮ್, ನೀವಾಗ ಒಂದು ಹೇಳಿದ್ರಿ ಸಂದು ಬಳ್ಳಿದು. ಹೌದು, ಸಂದುಕ. ಹೌದು, ಮಂಗಾರ ಬಳ್ಳಿ ಅಲ್ಲ, ಸಂದುಕವಳ್ಳಿ. ಸಂದುಕವಳ್ಳಿ ಬಳ್ಳಿ ಬಳ್ಳಿ ಬಳ್ಳಿ. ಓಕೆ, ಅದರಿಂದ ಚಟ್ನಿ. ಓಕೆ, ಫಸ್ಟ್ ಈಗ ಏನು ಕೊಡಲಿ ನಿಮಗೆ, ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳ? ಇದು ನೋಡಿ ತೋರಿಸ್ಲಿಕ್ಕೆ ನಾನು ತಂದಿದ್ದೇನೆ, ಅದು ಹೇಗೆ ಇದೆ ಹೇಳಿ ನೋಡಿ. ಸೊ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂ. ಓಕೆ, ಇದು ಆಸ್ಟಿಯೋಪೊರೋಸಿಸ್, ಬೋನ್ ರಿಲೇಟೆಡ್. ಹೌದು, ಮತ್ತು ಫ್ರ್ಯಾಕ್ಚರ್ ಹೀಲಿಂಗ್ ಎಲ್ಲ ತುಂಬ. ಓಕೆ, ಸೊ ಏನಾದರೂ ಫ್ರ್ಯಾಕ್ಚರ್ ಆದರೆ ಅದು ಹೀಲಿಂಗಿಗೆ ತುಂಬ ಒಳ್ಳೆಯದು. ಹೌದು, ಚೆನ್ನೈ ಆಚೆ ಎಲ್ಲ ತುಂಬ ಯೂಸ್ ಮಾಡ್ತಾರೆ. ಇದು ಇಲ್ಲಿ ಕೂಡ ಸಿಗುತ್ತಾ ನಮಗೆ? ನಾವು ಮನೆಯಲ್ಲಿ ಹಾಕಿಕೊಳ್ಳಬೇಕು. ನಾವು ಇದು ಚೆನ್ನೈಯಿಂದ ಆಚೆಯಿಂದ ತಂದದ್ದು. ಒಂದು ಗಿಡ ತಂದದ್ದು. ಬಳ್ಳಿ ಇದೆ ತರ. ಹೌದು, ಚಂದ ಹೋಗ್ತದೆ. ಮಲ್ಲಿಗೆ ಮಧ್ಯದಲ್ಲಿ ಹಾಕಿದ್ದೇವೆ ನಾವು. ಆ ಮಲ್ಲಿಗೆ, ವೈಟ್ ಮಲ್ಲಿಗೆ ಮಧ್ಯದಲ್ಲಿ ಇದು ಕಾಣುವಾಗ ಅದು ನೀತಾಡಿ ಭಾರಿ ಚಂದ ಕಾಣ್ತದೆ. ಹೌದು, ನೋಡ್ಲಿಕ್ಕೆ ಚಂದ ಇದೆ. ಅಂದ್ರೆ ನಾನು ಬಳ್ಳಿ ಅಂದ್ರೆ ಹೀಗೆ ಒಂದು ಸಪೂರದಲ್ಲಿ ಹೋಗ್ತದಲ್ಲ ಆ ತರ ಅಂತ ಅನ್ಕೊಂಡೆ. ಆಕ್ಚುಲಿ ನಮಗೂ ಅಷ್ಟು ಗೊತ್ತಿರಲಿಲ್ಲ. ನಾನು ಮತ್ತು ಅದರದ್ದು ಫೈಂಡ್ ಔಟ್ ಮಾಡುವಾಗ ಅದೇ ಇನ್ಫಾರ್ಮೇಶನ್. ಈಗ ಅದು ಅಷ್ಟು ಒಳ್ಳೇದು ಹೇಳುವಾಗ ನಾವು ಉಪಯೋಗಿಸಬಾರ್ದು. ಮತ್ತು ನಾವು ಇಟ್ಟುಕೊಂಡ್ರೆ ಮುಂದಿನ ಜನರೇಷನ್ಗೆ ಗೊತ್ತಾಗ್ತದೆ. ಸೊ ನೀವು ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಹೇಳಿಕೊಡ್ತಿದ್ದೀರಾ, ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಏನು ಕೊಡಲಿ ಮ್ಯಾಮ್ ನನಗೆ? ನನಗೆ ಮೊದಲಿಗೆ ಒಂದು ಬಾಣಲೆ ಬೇಕು. ಬಾಣಲೆ, ಓಕೆ. ಬಾಣಲೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಮಾಡಿ, ಗ್ಯಾಸ್ ಆನ್ ಮಾಡಿ 1 ಟೀ ಸ್ಪೂನ್ ಜಸ್ಟ್ ಫ್ರೈ ಮಾಡಲಿಕ್ಕೆ ನನಗೆ ಎಣ್ಣೆ ಹಾಕ್ಕೊಳ್ಬೇಕಾ? ಇದನ್ನು ಸಿಮ್ಮಲ್ಲಿ ಇಟ್ಕೊಳ್ಳ? ಸಿಮ್ಮಲ್ಲಿ ಇಟ್ಕೊಳ್ಳಿ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಇದು ನೋಡಿ, ಈಗ ಗಾರ್ಲಿಕ್. ಇದರಲ್ಲಿ ನಾವು ಹಾಕುವ ಇಂಗ್ರೀಡಿಯೆಂಟ್ಸ್ ಹಾಗೆ ಎಲ್ಲ ಹೆಲ್ತಿಗೆ ಸರಿಯಾಗಿ ನಮ್ಮ ಗಾರ್ಲಿಕ್ ಸಹ ಒಳ್ಳೆಯದು. ಹೌದು, ಆನಿಯನ್ ಫಸ್ಟ್ ನಾವು ಇದು ಹಾಕೋದು. ಗಾರ್ಲಿಕ್ ಸ್ವಲ್ಪ ಫ್ಲೇವರ್, ಹಸಿ ಫ್ಲೇವರ್ ಹೋಗಲಿಕ್ಕೆ. ಓಕೆ, ಸೊ ಇದನ್ನು ನೀವು ಎಲ್ಲಿಂದ ಕಲ್ತ್ಕೊಂಡ್ರಿ ಮೇಡಮ್? ಅಂದರೆ ಇದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡ್ ಅವರು ಹೋದಲ್ಲಿಂದ ತಂದದ್ದು. ಓಕೆ, ಸೊ ನಾವು ನಟ್ಟಲ್ಲಿ ಅದು ಆಯಿತು. ನಾನು ಮತ್ತು ಒಂದು ಹೀಗೆ ನನ್ನ ಕ್ಯೂರಿಯಾಸಿಟಿಗೆ ನಾನು ಸ್ಟೇಟಸ್ನಲ್ಲಿ ಹಾಕುವಾಗ ಅದರ ವಿಷಯ ನನಗೆ ನನ್ನ ಕಸಿನ್ ಒಬ್ಬರು ಕಳಿಸಿದ್ರು. ಅದು ಅದಕ್ಕೆ ಮತ್ತು ಅದು ತರುವಾಗ ನನ್ನ ಹಸ್ಬೆಂಡಿಗೆ ಗೊತ್ತಿತ್ತು ಅದು ಮೆಡಿಸಿನಲ್ ವ್ಯಾಲ್ಯೂ. ಸೊ ಅದರ ಪ್ರಿಪ್ರೇಷನ್ ಹೇಗೆ ಮಾಡೋದು ಹೇಳಿ ಅವ್ರು ಕಳಿಸಿದ್ರು. ಮತ್ತು ಈ ಚಟ್ನಿಯಲ್ಲಿ ಹಾಗೆ ಇದು ನಾನು ನನ್ನ ಇದರಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಸೊ ಏನು ನಮಗೆ ಬೇಕು ಹೆಚ್ಚು ಕಮ್ಮಿ ನಾವು ಮಾಡ್ಕೊಳ್ಬೋದು. ಇದರಲ್ಲಿ ಈಗ ನಾನು ಹುಳಿ ಇಟ್ಟಿದ್ದೇನೆ, ಆ ಹುಳಿಯ ಬದಲು ಟೊಮೆಟೊ ಹಾಕ್ಬೋದು. ಓಕೆ, ಹುಳಿ ಅಂಶ ಯಾವುದಿಲ್ಲ, ಸ್ವಲ್ಪ ಟೊಮೆಟೊ ಹಾಕ್ಬೋದು. ಹಾಗೆ ಇನ್ನು ಏನಾದರೂ ನಮಗೆ ಏನಾದರೂ ಫ್ಲೇವರ್ ಕೊಡಬೇಕಾದ್ರೆ, ಖಾರ ಬೇಕಿದ್ದವರು ಸ್ವಲ್ಪ ಜಾಸ್ತಿ ಖಾರ. ನಾನು 2 ಮೆಣಸು ಆ್ಯಕ್ಚುಲಿ ಖಾರನೇ, ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಬಹುದು. ಅದು ಈಗ ಚಟ್ನಿ ಮಾಡಿದರೆ ದೋಸೆಗೆ ಹಾಕ್ಬಹುದು, ದೋಸೆ ಇಡ್ಲಿ ಯಾವುದಕ್ಕೂ ಉಪಯೋಗಿಸುವ. ಅನ್ನದ ಒಟ್ಟಿಗೆ ನಾವು ತಿನ್ಬಹುದು. ಅಂದ್ರೆ ಗ್ರೇವಿ ತರ ಅಲ್ಲ, ಜಸ್ಟ್ ಡ್ರೈ ನಾವು ಮಸಾಲ ಮಿಕ್ಸ್ ಮಾಡಿ ಅನ್ನ ತಿನ್ನೋದಿಲ್ವಾ, ಹಾಗೆ ಮಾಡ್ಬೋದು. ಮತ್ತು ಇದೆಂತ ಹೇಳಿದರೆ ಅದನ್ನು ಪಲ್ಯ ಮಾಡ್ಬೋದು, ಕಟ್ ಮಾಡಿ ಪಲ್ಯ ಮಾಡ್ಬೋದು. ಪಲ್ಯ ಮಾಡುವಾಗ ಸಹ ಹಾಗೆ ಇದೇ ಥರ ಎಲ್ಲ ಹಾಕಿ, ಯಾಕೆ ಹೇಳಿದರೆ ಅದು ಮಾತ್ರ ಟೇಸ್ಟ್ ಮಾಡಿದರೆ ಅದಕ್ಕೆ ಸ್ವಲ್ಪ ಚಗುರು ಉಂಟು. ಓಕೆ, ಅದೊಂಥರ ಟೇಸ್ಟೇ ಬೇರೆ. ಮತ್ತು ಅದನ್ನು ಬಿಡಿಸುವಾಗ ಇದು ತೋರಿಸಿದೆ ಯಾಕೆ ಹೇಳಿದರೆ, ಇದನ್ನು ನಾವು ನುಗ್ಗೆ ಎಲ್ಲ ಬಿಡಿಸ್ತೇವಲ್ಲ, ಓಕೆ, ಆ ಥರ ಅದನ್ನು ಸ್ವಲ್ಪ ಎಳೆದು ಅದರ ನಾರೆಲ್ಲ ತೆಗೆದು, ಹೌದು, ಸ್ವಲ್ಪ ಬಿಡಿಸಿ ಇಡಬೇಕು. ಆವಾಗ ಅದು ಬಾಯಿಗೆ ಸಿಗುವುದಿಲ್ಲ ನಾರು. ಈಗ ನಾನು ಬೆಳ್ಳುಳ್ಳಿ ಹಾಕಿದ್ರೆ ಈಗ ಕಡಲೆಬೇಳೆ. ಹೌದು, ಈಗ ಆನಿಯನ್ ಹಾಕ್ತೇನೆ. ಓಕೆ, ಇದು ಆ್ಯಕ್ಚುಲಿ ಎಲ್ಲ ಫ್ರೈ ಮಾಡೋದು, ಅವಾಗ ಸ್ವಲ್ಪ ಫ್ಲೇವರ್ ಕೊಡ್ತದೆ ಎಲ್ಲದದು. ಮತ್ತು 1 ವಾರ ಇಟ್ಟರೂ ಏನಾಗೋದಿಲ್ಲ. ಓಕೆ, ಸೊ ಮಾಡಿ ಇದನ್ನು ಇಟ್ಕೊಳ್ಬೋದು ನಾವು 1 ವಾರದವರೆಗೆ. ಹೌದು, ಚಂದ ಮಾಡಿ. ಮತ್ತು ಅದು ಹೆಲ್ತಿಗೆ ಒಳ್ಳೇದು ಹೇಳುವಾಗ ನಾನು ಹೇಳೋದು, ಮನೆಯಲ್ಲಿ ಸ್ವಲ್ಪ ನಮಗೆ ಯಾರಿಗೂ
ಏಜ್ ಆದವರಿಗೆ ಸ್ಪೆಷಲಿ ಏಜ್ ಪರ್ಸನ್ ಹೇಳುವಾಗ ಸ್ವಲ್ಪ ಆಸ್ಟಿಯೋಪೊರೋಸಿಸ್ ಅದು ಇದೆಲ್ಲ ಕಾಮನ್ ಇರ್ತದೆ. ಬೋನ್ ಸಮಸ್ಯೆ ಎಲ್ಲ ಏಜ್ ಆಗುವಾಗ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅಂಥವರಿಗೆ ಡೈಲಿ ಇದರಲ್ಲಿ ನಾವು ಯೂಸ್ ಮಾಡಿದರೆ ಒಳ್ಳೆಯದು. ಒಳ್ಳೆಯದು. ಇಲ್ಲದಿದ್ದರೆ ಎಲ್ಲಿಯಾದರೂ ನಮಗೆ ಹೀಗೆ ನಮಗೆ ಮಾರ್ಕೆಟ್ನಲ್ಲಿ ಸಿಗೋದು ಕಷ್ಟ ಇಲ್ಲ ಮಂಗಳೂರಿನಲ್ಲಿ. ನಾವು ಮನೆಯಲ್ಲಿ ನೆಟ್ಟೆ. ಹೌದು, ಹೇಳಿದರೆ ಇಷ್ಟರವರೆಗೆ ನಮ್ಮ ಜನರಿಗೆ ಅದರ ಗೊತ್ತಾಗಲಿಲ್ಲ ಹೇಳ್ತೇವೆ ಅಲ್ಲ ಹಾಗೆ. ಸೊ ನೀವೀಗ ಇದಕ್ಕೆ ಇದು ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀರಿ. ಒಂದು 4 ಕರಿಬೇವು ಹಾಕಿದರೆ ಹಾಕ್ಬಹುದು. ನಾನು ಹಾಕಿದೆ ಯಾಕೆಂದ್ರೆ ಫ್ಲೇವರ್. ಹೌದು, ನಾರೆಲ್ಲ ತೆಗೆದು ಅಂದ್ರೆ ಹೌದು, ನಾರು ಇಲ್ಲದಿದ್ರೆ ಚಟ್ನಿಯಲ್ಲಿ ಬಾಯಿಗೆ ಬರಬಾರ್ದು ಹಾಗೆ. ಮತ್ತೆ ಇದು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಯಾಕೆಂದ್ರೆ ಅದರ ಹಸಿತನ ಹೋದ್ರೆ. ಹೌದು, ತುಂಬ ನಿಮಗೆ ಅಂದರೆ ಫಸ್ಟ್ ಟೈಮ್ ಮಾಡ್ಕೊಳ್ಳುವಾಗ ಟೇಸ್ಟ್ ಒಳ್ಳೆ ರೀತಿ ಬಂದಿದೆಯಾ? ತುಂಬ ಒಳ್ಳೆಯದು ಬಂದಿದೆ. ನಾನು ಫಸ್ಟಿಂದಲೂ ಮಾಡುವಾಗ ಮತ್ತು ಎವ್ರಿ ಟೈಮ್ ನಾನು ಡಿಫ್ರೆಂಟ್ ಇದು ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡ್ತೇನೆ ಯಾವುದು ಸೊ ಇದು ಫೈನಲ್ ಆಗಿ ಇದು ತುಂಬ ಒಳ್ಳೇದಾಯಿತು. ಟೊಮೆಟೊ ಹಾಕಿ ನೋಡಿದೆ. ಟೊಮೆಟೊ ಹಾಕಿದರೆ ಟೊಮೆಟೊ ಫ್ಲೇವರ್ ಕೊಡ್ತದೆ ಸ್ವಲ್ಪ. ಮತ್ತು ಈಗ ಇದು ಹಾಕಿದ್ದೀರಿ, ಹುಳಿ ಹಾಕಿದ್ದೀರಿ. ಹುಳಿ ಹಾಕಿದ್ದೇನೆ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಯಿತು ನೋಡಿ. ಓಕೆ. ಮತ್ತು ಇದು ಕಾಯಿ ಸಹ ಹಾಗೆ, ನಾನು ಸ್ವಲ್ಪ ಕಾಯಿ ತುರಿಯನ್ನು ಸಹ ಹಸಿ ಸಹ ಹಾಕ್ಬೋದು. ಸ್ವಲ್ಪ ಹಾಕ್ತೇನೆ ಯಾಕೆ ಹೇಳಿದರೆ ಅದು ಅಂದರೆ ಚಟ್ನಿ ಬರುವಾಗ. ಹೌದು, ಮತ್ತು ಹುಳಿ ಇಡಬೇಕಾದ್ರೆ ನಮಗೆ ಸ್ವೀಟ್ನೆಸ್ ಕೂಡ ಸ್ವಲ್ಪ ಬರುತ್ತೆ. ಹೌದು. ಇದನ್ನು ಹೀಗೆ ಸಿಂಗಲ್ ಆಗಿ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಬಹುದಾ ಚಟ್ನಿ ಜೊತೆ? ಚಟ್ನಿ ಜೊತೆ ಇದನ್ನೀಗ ಈಗ ಖಾಲಿ ನೀವು ಇದು ಸಂದು ಬಳ್ಳಿ ತಗೊಂಡ್ರೆ ಬೇರೆ ಏನಾದರೂ ಇದಕ್ಕೆ ಹಾಕ್ಕೊಳ್ಬಹುದಾ? ಬೇರೆ ಹಾಕ್ಬೋದು. ನಾವು ಈಗ ಯೂಶ್ವಲಿ ಎಂತ ಮಾಡ್ತೇವೆ ಹೇಳಿದರೆ ಚಟ್ನಿ ಇಡುವಾಗ ಕೊತ್ತಂಬರಿ ಹಾಕಿದರೆ ಕೊತ್ತಂಬರಿ ಫ್ಲೇವರ್, ಸೊಪ್ಪು ಹಾಕಿದರೆ ಅದು ಕೊಡ್ತದೆ. ಯೂಶ್ವಲಿ ನಾವು ಇದಕ್ಕೆ ಹಾಕಲಿಲ್ಲ ಯಾಕೆ ಹೇಳಿದರೆ ಇವತ್ತು ನಿಮಗೆ ಅದರ ಟೇಸ್ಟ್ ಗೊತ್ತಾಗಬೇಕು. ಆ ಸಂದಕ ಬಳ್ಳಿಯ ಟೇಸ್ಟ್ ಯಾವ ರೀತಿ ಇದೆ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಮಾಡಬಹುದು. ಪುದೀನ ಆ್ಯಡ್ ಮಾಡಬಹುದು, ನಾನು ಹೇಳಿದಲ್ಲ ಟೊಮೆಟೊ ಆ್ಯಡ್ ಮಾಡಬಹುದು, ಏನು ಆ್ಯಡ್ ಮಾಡಬಹುದು. ಮತ್ತು ಅದು ಪಕೋಡ ಸಹ ಮಾಡಬಹುದು. ಓಕೆ, ಅದನ್ನು ಕಟ್ ಮಾಡಿ ಅಂದರೆ ಕಡಲೆ ಹಿಟ್ಟು ಅದನ್ನೆಲ್ಲ ಹಾಕಿ ಪಕೋಡ ಥರ. ಹೌದು, ಅದನ್ನು ಸಹ ಮಾಡಬಹುದು. ಇದರದ್ದು ಕಲರ್ ಚೇಂಜ್ ಆಗಬೇಕು ನಾವು ಅಷ್ಟರವರೆಗೆ. ಹೌದು, ಸ್ವಲ್ಪ. ಹೌದು. ಸೊ ನೀವು ಫಸ್ಟ್ ಅದನ್ನು ನೆಡುವಾಗ ಫಸ್ಟ್ ಒಂದು ಕೋಡಲ್ಲಿ ಹೀಗೆ ನೆಟ್ಟದ? ಹೌದು, ಒಂದು ಕೋಡಿನಲ್ಲಿ ಅದು ನೆಲದಲ್ಲಿ ನಟ್ಟೆವು. ನಮಗೆ ಅಷ್ಟು ಬೇಗ ಮೇಲೆ ಬರ್ತದೆ ಹೇಳಿ ನಾವು ನೆನೆಸಲಿಲ್ಲ. ಯಾಕೆ ಹೇಳಿದರೆ ಅದು ತರುವಾಗಲೇ ಡ್ರೈ ಆಗಿತ್ತು. ಅಷ್ಟು ಜೀವ ಬರ್ತದ ಇಲ್ವಾ ಹೇಳಿ ನೆನೆಸಿದ್ದು. ಚಂದದಲ್ಲಿ ಮೇಲೆ ಬಂತು. ಮೇಲೆ ಬರ್ತಾ ಬರ್ತಾ ಅದು ನಾವು ಧರೆ ಹತ್ರ ಮಲ್ಲಿಗೆ ಒಟ್ಟಿಗೆ ಸಪೋರ್ಟಿಗೆ ಕೊಟ್ಟೆವು. ಹೇಳಿದರೆ ಅದು ಹಾಗೆ ಆಕ್ಚುಲಿ ಅದು ಗ್ರೇಪ್ ವೈನ್ ಉಂಟಲ್ಲ, ಆ ಫ್ಯಾಮಿಲಿ ಅಂತೆ ಅದು. ಚಪ್ಪರದಲ್ಲಿ ಹೋಗ್ತದೆ. ಚಪ್ಪರದಲ್ಲಿ ಹಾಕಿದ್ರೆ ಅದು ಒಂಥರ ಆರ್ಟಿಸ್ಟಿಕ್ ಬರ್ಬೋದು. ಯಾಕೆ ಹೇಳಿದ್ರೆ ಅದು ಸಂದುಕ ಆಗಿ ಹೋಗ್ತದಲ್ಲ, ಅಂದ್ರೆ ಚೈನ್ ಬರ್ತದಲ್ಲ. ಹೌದು, ಭಾರಿ ಚಂದ. ಹೌದು, ನೋಡ್ಲಿಕ್ಕೆನೆ ಚಂದ. ಹೌದು, ಅಂದ್ರೆ ಈಗ ನಿಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಯ್ತು. ಸೊ ನೀವು ಅದಕ್ಕೆ ಅದ್ರದ್ದು ಡಿಶ್ ಅಂದ್ರೆ ಕೆಲವರು ಅದನ್ನ ಜಸ್ಟ್ ಹೀಗೆ ಫ್ಲೋರಲ್ ಡಿಸೈನ್ ಹೀಗೆಲ್ಲ ಮಾಡ್ಲಿಕ್ಕೆ ಆ ಥರ ಇಟ್ಕೊಳ್ಬೋದು. ನಾನು ಈಗ ಅದು ಗೊತ್ತಾದ ನಂತರ ತುಂಬ ಹೀಗೆಲ್ಲ ಟ್ರೈ ಮಾಡ್ತಾ ಇದ್ದೆ. ಮತ್ತು ಯಾರು ಗೆಸ್ಟ್ ಬಂದರೆ ಅವರಿಗೂ ನಾನು ಟೇಸ್ಟ್ ಮಾಡಲಿಕ್ಕೆ ಕೊಡ್ತೇನೆ. ಯಾಕೆ ಹೇಳಿದ್ರೆ ಒಪಿನಿಯನ್ ಗೊತ್ತಾಗ್ತದೆ ಹೇಗೆ ಎಂಥದ್ದು ಹೇಳಿ. ಆ್ಯಕ್ಚುಲಿ ನಮಗೆ ಅದು ಮಕ್ಕಳಿಗೆ ಕೂಡ ಒಳ್ಳೇದಂದ್ರೆ ಫ್ರಾಕ್ಚರ್ ಆದಾಗೆಲ್ಲ ಇದನ್ನು ಕೊಟ್ಟರೆ ಸ್ವಲ್ಪ ಮನೆ ಮದ್ದು ಎಲ್ಲ ಕೊಟ್ಟರೆ ಒಳ್ಳೇದಲ್ಲ. ಮಕ್ಕಳಿಗೆ ತುಂಬ ಒಳ್ಳೆಯದು, ಬೆಳೆಯುವ ಬೋನಿಗೆ ಒಳ್ಳೆಯದು. ಮತ್ತು ನಾನು ಅದರ ಡೀಟೇಲ್ಸ್ ಓದಿದೆ. ಅದರಲ್ಲಿ ಹೇಳ್ತಾರೆ ಕೊಡ್ಬೋದು. ಹೌದು ಹೌದು, ಗ್ಯಾಸ್ಟ್ರಿಕ್ ಇದೆಲ್ಲ ಇದ್ದರೆ ಅದು ಸಹ ಕಮ್ಮಿ ಮಾಡ್ತದೆ. ಗ್ಯಾಸ್ಟ್ರೋಇಂಟೆಸ್ಟೈನ್ ಏನಿದ್ರು ಪ್ರಾಬ್ಲಮ್ ಇದ್ದರೆ ಕಮ್ಮಿ ಮಾಡ್ತದೆ. ಅದು ಬಂದ್ ಮಾಡೋದು ಸಾಕು. ಅದು ಇನ್ನು ಗ್ಯಾಸ್ ಆಫ್ ಮಾಡಿ. ಹೌದು, ಮತ್ತು ಇನ್ನು ನಾವು ಅದಕ್ಕೆ ಉಪ್ಪು ಹಾಕೋದು ಕಡಿಮೆ. ಓಕೆ, ನೆಕ್ಸ್ಟ್ ಏನಾದರೂ ಚಿಲ್ಲಿ ಏನಾದರೂ ಆ್ಯಡ್ ಮಾಡಿ? ಚಿಲ್ಲಿ ನಾನು ಫ್ರೈ ಮಾಡಿದ್ದೇ ತಂದಿದ್ದೇನೆ. ಮಾಡಿದರೆ ಅದು ಸ್ವಲ್ಪ ಹೆಚ್ಚು ಫ್ರೈ ಮಾಡಬೇಕಲ್ಲ, ಅದರ ಒಟ್ಟಿಗೆ ಫ್ರೈ ಮಾಡಿದ್ದು ಸರಿ ಆಗದಿದ್ದರೆ ಹೇಳಿ ಫ್ರೈ ಮಾಡಿದ ಚಿಲ್ಲಿ ತಂದಿದ್ದೇನೆ. ಮತ್ತು ಕಡಿಯುವಾಗ ಅದಕ್ಕೆ ಉಪ್ಪು ಹಾಕಿದ್ರೆ ಉಪ್ಪು ಹಾಕಿ. ಉಪ್ಪು ಈಗ ಮಿಕ್ಸಿ ಕೊಡಲ ನಿಮ್ಗೆ? ಹೌದು, ಮಿಕ್ಸಿ ಕೊಡಿ. ಹೌದು, ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ತೇನೆ.
ಮತ್ತು ಬೇಕಾದರೆ ನೋಡಿ ಹಾಕು. ಲಿಡ್ ಹಾಕೊಂಡು ಇದಕ್ಕೆ ನೀರೇನಾದ್ರೂ ನೀರು ಹಾಕ್ಕೊಳ್ಬೇಕಾ? ಹಾಕ್ಬೋದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾ? ನೋಡಿ. ಹಾಂ, ಸಾಕು 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 ಸಾಕು, ನೈಸ್ ಆಗಲಿ. ಓಕೆ, ನೋಡಿ ಸಾಕೆಷ್ಟು? ಸಾಕು, ತುಂಬ ಒಳ್ಳೆಯದಾಯಿತು. ಇದು ನೋಡಿ, ಇದು ಈ ತೆಗೆದ ನಂತರ ಇದಕ್ಕೆ ನೀರು ಹಾಕಿ ನಾನೇನು ಮಾಡೋದು ಹೇಳಿದರೆ, ಯೂಶ್ವಲಿ ಮೊಸರು ಇರ್ತದಲ್ಲ, ಮಜ್ಜಿಗೆ ಅಥವಾ ಇದಕ್ಕೆ ಒಂದು ಸುತ್ತ ಹಾಕಿ ಉಪ್ಪು ಹಾಕಿ ಅದರ ಒಟ್ಟಿಗೆ ಹಾಕಿ ಹಾಗೇನೆ ಕುಡಿದು ಕುಡು. ಒಳ್ಳೆ ಅಂಶ ಇದೆ ಅಲ್ಲ, waste ಮಾಡ್ಕೊಳ್ಬಾರ್ದು. ಹೌದು, ಮತ್ತು ಅದು ಫ್ಲೇವರ್ ಸಹ ಕೊಡ್ತದೆ, ಒಳ್ಳೆ ಫ್ಲೇವರ್, ಒಳ್ಳೆ ಫ್ಲೇವರ್ ಕೊಡ್ತದೆ. ಇಲ್ಲಾಂದ್ರೆ ಇಡೀ ತೆಗಿಲಿಕ್ಕೆ ಮಿಕ್ಸಿಯಿಂದ ತೆಗೆದು ಹೇಳಿದ್ರೆ ಒಂದು ಕಿರಿ ನೋಡಿ, ಈಗ ಉಳಿತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಓಕೆ. ಸೊ ಇವನ್ ಮಜ್ಜಿಗೆ ಸಹ ಇದರ ಒಟ್ಟಿಗೆ ಹಾಕಿ ಉಪ್ಪು ಹಾಕಿ ಕುಡಿಬೇಕು ಹಾಗೆ, ಇಲ್ಲದ್ರೆ ಅನ್ನ ಜೊತೆ ಕೂಡ ಹಾಕೊಳ್ಬೋದು. ಓಕೆ, ಸೊ ನಮ್ಮದು ಸಂದುಕ ಬಳ್ಳಿದು ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಚಟ್ನಿ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ತೇವೆ, ಆದರೆ ಇದು ತುಂಬ ಆರೋಗ್ಯಭರಿತವಾದ ಚಟ್ನಿ ಅಂತ ಹೇಳ್ಬೋದು. ಸೊ ಇದನ್ನು ನಮಗೆ ನೀವು ತಿಳಿಸಿಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಇವತ್ತಿನ ರೆಸಿಪಿ ಆರೋಗ್ಯಭರಿತವಾದ ಸಂದುಕ ಬಳ್ಳಿಯ ಚಟ್ನಿ. ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಂದುಕ ಬಳ್ಳಿಯ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು 6 ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಹುರಿದು, 1 ಚಮಚ ಕಡಲೆಬೇಳೆ, ಈರುಳ್ಳಿ, ಅರ್ಧ ಚಮಚದಷ್ಟು ಧನಿಯಾ, ಅರ್ಧ ಚಮಚ ಜೀರಿಗೆ, 1 ಕಪ್ ಸಂದುಕ ಬಳ್ಳಿ, ಕರಿಬೇವನ್ನು ಹುರಿಯಿರಿ. ಬಳ್ಳಿ ಬಾಡಿದ ನಂತರ ಅರ್ಧ ಕಪ್ ತೆಂಗಿನ ತುರಿ, ಹುಣಸೆ ಹುಳಿ ಹಾಕಿ ಹುರಿಯಿರಿ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಆರೋಗ್ಯ ಭರಿತ ಸಂದುಕ ಬಳ್ಳಿಯ ಚಟ್ನಿ ಸವಿಯಲು ಬಲು ರುಚಿ. ಓಕೆ ಮೇಡಮ್, ಒಂದು ಸ್ವೀಟ್ ಹಲ್ವಾ ನಮ್ದು ಜಾಕ್ ಫ್ರೂಟ್ ಇದು, ಇನ್ನೊಂದು ಚಟ್ನಿ. ಮೊದಲಿಗೆ ಹಲ್ವಾ ಟೇಸ್ಟ್ ಮಾಡ್ಕೊಳ್ಳೋಣ, ನೀವು ಕೂಡ ಮಾಡಿ ಮೇಡಮ್. ನಿಮಗೆ ಆಗಲೇ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಇತ್ತು. ಅಂದರೆ ಜಾಕ್ ಫ್ರೂಟ್ ಅಂದರೆ ಒಂದು ನೀವು ಇದು ಸತಿ ಬಾದಾಮ್ ಸಮೇತ ತಿನ್ನಿ. ಓಕೆ, ನಟ್ಸ್ ಅಂದರೆ ಬಾಯಲ್ಲಿ ಸಿಗುವಾಗ ಸ್ವಲ್ಪ ಒಳ್ಳೆ ಫ್ಲೇವರ್ ಬರ್ತದೆ. ತುಂಬಾ ಚೆನ್ನಾಗಾಗಿದೆ. ನಾನು ಜಾಕ್ ಫ್ರೂಟ್ ಸೀಸನ್ನಲ್ಲಿ ಇಂಥದ್ದೆಲ್ಲ ಮಾಡಿದರೆ ನಮಗೆ ಯಾರು ಬಂದರೆ ಸರ್ವ್ ಮಾಡಲಿಕ್ಕೆ ಹೋಗ್ತದೆ, ಯಾಕಂದರೆ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಅಂದರೆ ತುಪ್ಪದಲ್ಲಿ ಜಾಕ್ ಫ್ರೂಟನ್ನು ಚೆನ್ನಾಗಿ ಇದು ಮಾಡಿದಲ್ಲ, ಫ್ರೈ ಮಾಡಿದ, ಅದರ ಫ್ಲೇವರ್ ಒಳ್ಳೆ ಸಿಗ್ತಾ ಉಂಟು. ಅದನ್ನು ಫ್ರೈ ಮಾಡಲೇಬೇಕು, ಈಗ ಸೀಸನ್ ಅಲ್ಲ. ಓಕೆ, ನೆಕ್ಸ್ಟ್ ಚಟ್ನಿ ಟೇಸ್ಟ್ ಮಾಡಿ ಮ್ಯಾಮ್, ನೀವು ಕೂಡ. ಹೀಗಾಗಿದೆ, ಗೊತ್ತಾಗಲ್ಲ ಅದ್ರದ್ದು, ಆದರೆ ಟೇಸ್ಟ್ ಸೂಪರ್ಬ್ ಆಗಿದೆ. ಅದೊಂಥರ ಚಟ್ನಿ ಕೂಡ ಈ ರೀತಿ ಟೇಸ್ಟ್ ಬರುತ್ತೆ, ಒಳ್ಳೆ ಟೇಸ್ಟ್ ಬಂದಿದೆ. ಅದೇ ಆಕ್ಚುಲಿ ರೈಸ್, ದೋಸೆ ಇದಕ್ಕೆಲ್ಲ ಒಳ್ಳೆ ಬರುತ್ತೆ. ದೋಸಕ್ಕೆ ಸೂಪರ್, ಪ್ಲಸ್ ಗಂಜಿಗೆ ಕೂಡ ತುಂಬಾ ಚೆನ್ನಾಗಿದೆ. ಹೀಗೆ ಕೂಡ ತಿನ್ಕೊಳ್ಬಹುದು. ಅಂದ್ರೆ ನಾಲಿಗೆ ಏನಾದ್ರು ಸಪ್ಪೆ ಸಪ್ಪೆ ಇದ್ರೆ ಇದನ್ನು ಒಂದು ಸ್ವಲ್ಪ ಬಾಯಿಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತದೆ. ಮತ್ತೆ ಖಾರ ಹಾಗೆ, ಈಗ 2 ಮೆಣಸಿಗೆ ನಮಗೆ ಬೇಕಾದ ಖಾರ ಎಲ್ಲ ಕೂಡ, ಖಾರ ಹುಳಿ ಉಪ್ಪು ಎಲ್ಲ ಪರ್ಫೆಕ್ಟ್ ಕರೆಕ್ಟ್ ಆಗಿದೆ. ಸೊ ಇದಂತೂ ತುಂಬ ಒಳ್ಳೆ ಡಿಶ್ ಇವತ್ತು ಹೇಳಿಕೊಟ್ರೆ. ಅಂದರೆ ಯಾರು ಅಂದರೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ, ಅಂದ್ರೆ ಬಳ್ಳಿ ಕೂಡ ಹಾಗೆ, ಸಂದುಕ ಬಳ್ಳಿ ಫಸ್ಟ್ ಟೈಮ್ ನನಗೆ ನೋಡಿದ್ದು. ಒಳ್ಳೆ ಇನ್ಫಾರ್ಮೇಶನ್. ಸಮ್ಮರ್ ಆದ ಕಾರಣ ಅದೊಂಥರ ಸ್ವಲ್ಪ ಇದು ಡ್ರೈ ಆಗಿ ಉಂಟು. ಓಕೆ, ಸ್ವಲ್ಪ ಮಳೆ ಸೀಸನ್ನಲ್ಲಿ ತುಂಬ ಇನ್ನೂ ಒಳ್ಳೆ ದಷ್ಟಪುಷ್ಟವಾಗಿ. ಅಂದ್ರೆ ಬಿಸಿಲಲ್ಲಿ ಇದನ್ನ ನೆಡ್ಲಿಕ್ಕೆ ಇಲ್ಲ, ಸ್ವಲ್ಪ ಶೇಡ್ ಇರೋ ಪ್ಲೇಸ್ ಅಲ್ಲಿ. ಯಾಕೆ ಹೇಳಿದ್ರೆ ತುಂಬಾ ಬಿಸಿಲಾದ್ರೆ ತುಂಬಾ ಡ್ರೈ ಆಗ್ತದೆ. ಸೆಮಿ ನಮ್ದು ಬಸಳೆ ಸೊಪ್ಪು ಇದೆಲ್ಲ ದಂಟೆ ಎಲ್ಲ ಬರುತ್ತೆ, ಆ ತರ ಸ್ವಲ್ಪ ದಪ್ಪ ದಪ್ಪ ಬರ್ಬೋದು. ಈವನ್ ಮಸಾಲೆ ಮಧ್ಯದಲ್ಲಿ ಹಾಕಿದ್ರು ಏನಿಲ್ಲ, ಅದಕ್ಕೆ ಏನು ಗಿಡಕ್ಕೆ ಬೇರೆ ಯಾವ ಗಿಡಕ್ಕೂ ಹಾರ್ಮ್ ಮಾಡೋದಿಲ್ಲ, ಅದ್ರಷ್ಟಕ್ಕೆ ಅದು ಬೆಳೀತದೆ. ಮತ್ತೆ ಅದರ ಮಧ್ಯದಲ್ಲಿ ಅದು ನಾನು ಹೇಳಿ ಸಂದುಕ ಅಲ್ಲ, ಅದು ನೋಡ್ಲಿಕ್ಕೂ ಚಂದ ಕಾಣ್ತದೆ. ಓಕೆ, ನಂಗೆ ಇವತ್ತಿದು 2 ಡಿಶ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಇದಂತೂ
ಹೆಲ್ದಿ ಡಿಶ್ ಹೇಳಿಕೊಟ್ರಿ ನಿಮಗೆ. ಸೊ ನಿಮಗೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್. ಓಕೆ, ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಇನ್ನಷ್ಟು ಒಳ್ಳೊಳ್ಳೆ ಡಿಶ್ ರೆಸಿಪೀಸ್ಗಳನ್ನು ಹೇಳಿಕೊಡ್ತಾ ಇರಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಒಳ್ಳೆಯ ವಿಷಯಗಳು, ರುಚಿಯಾದ ಖಾದ್ಯಗಳು, ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಖಾದ್ಯಗಳೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.